ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇಟ ವಾರ್ತೆದ ಇವರ ಕುಡ್ಲದ ಕುಕ್ಕರ್ ಬಾಂಬ್ ಪುಡಾಯಿನ ಕೇಸ್ತ ಬಗೆಟ್ ಕೆಪಿಸಿಸಿ ಗುರ್ಕಾರ್ಯರು ಡಿ.ಕೆ. ಶಿವಕುಮಾರ್ ಪಂಡಿನ ಪಾತೆರುನು ಬಿಜೆಪಿ ದಕ್ಲು ಅಕ್ಲ ರಾಜಕೀಯಗೂ ಬೋಡಾಯಿನಂಚ ತಿರ್ಗಾದೆರು ಡಿ.ಕೆ.ಶಿ ಆ ರೀತಿದ ಪಾತೆರ ಪಂತಿನ ಇಜ್ಜಿಂದು ರಾಜ್ಯ ವಿಧಾನಸಭೆ ಎದುರುಪಕ್ಷದ ನಾಯಕಿ ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಂತೆರು ಬೆಳ್ತಂಗಡಿಡು ಪಕ್ಷದ ಕಾರ್ಯಕ್ರಮಟು ಪಾಲ್ದು ನೆರೆ ಬತ್ತಿನ ಆರು ಬಜಪೆ ಇಮಾನವಂತನ ತಾನುಡು ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರಿಯರು ಬೆಳ್ತಂಗಡಿದ ಕಾಂಗ್ರೆಸ್ ಕಾರ್ಯಕ್ರಮಟು ಪಾಲ್ದೆತ್ತು ನೆರಬತ್ತಿನ ದುಂಬದ ಮುಖ್ಯಮಂತ್ರಿ ರಾಜ್ಯ ವಿಧಾನಸಭೆ ಎದುರುಪಕ್ಷದ ನಾಯಕಿ ಸಿದ್ದರಾಮಯ್ಯರು ಬಜಪದ ಇಮಾನವಂತನ ತಾನುಡು ಸುದ್ದಿಗಾರರ ಪಾತೆರ್ದು ಕುಡ್ಲದ ಕುಕ್ಕರ್ ಬಾಂಬ್ ಪುಡಾಯಿನ ಕೇಸ್ತ ಬಗೆಟ್ ಕೆಪಿಸಿಸಿ ಗುರ್ಕಾರ್ಯರು ಡಿ.ಕೆ. ಶಿವಕುಮಾರ್ ಪಂಡಿನ ಪಾತೆರುನು ಬಿಜೆಪಿ ದಕ್ಲು ಅಕ್ನ ರಾಜಕೀಯಗೂ ಬೋಡಾಯಿನಂಚ ತಿರ್ಗಾದಿರು ಡಿ.ಕೆ.ಶಿ ಆ ರೀತಿದ ಪಾತೆರ ಪಂತಿನ ಇಜ್ಜಿಂದು ಪಂಡಿರು ಬಿಜೆಪಿ ದಕ್ಲಿಗೆ ಇಂಚನ ಪಾತ್ರಲೆ ಬೋಡಾಯಿನೆ ಕುಕ್ಕರ್ ಬ್ಲಾಸ್ಟ್ ಕೇಸ್ನ ಬಿಜೆಪಿ ದಕ್ಲು ರಾಜಕೀಯಗೂ ಬೋಡಾದ ಹಾಳು ಉಪಯೋಗ ಮಲ್ತೊಂದುಲ್ಲಿರಂದ ಡಿ.ಕೆ.ಶಿ ಪಂತೆರ ಅವು ಬುಡ್ದು ಭಯೋತ್ಪಾದನೆಗೆ ಸಹಾಯ ಕೊರ್ಪೆ ಅಂದ ಪಂತೆರ ಬಿಜೆಪಿ ದಕ್ಲು ಐನ ಅಕ್ಲಿಗೆ ಬೋಡಾಯಿನಂಚ ತಿರ್ಗಾದ ಜನಕ್ಲಿನ ಎದುರು ತಪ್ಪು ಮಾಹಿತಿ ಕೊರ್ಪನ ಪ್ರಯತ್ನ ಮಲ್ತೊಂದುಲ್ಲಿರಂದ ಸಿದ್ದರಾಮಯ್ಯ ಪಂಡೆರ ದೇಶಡು ಭಯೋತ್ಪಾದನೆ ಎತ್ತಂಡ ಬಿಜೆಪಿ ದಕ್ಲವೇನು ಪತ್ತಡ್ದಿವಾಡು ಅಕ್ಲಿಗೆ ಅಧಿಕಾರ ಉಂಡು ಡಬಲ್ ಇಂಜಿನ್ ಸರ್ಕಾರ ಉಂಡು ಕೇಂದ್ರಡು ಅಧಿಕಾರಗೂ ಬತ್ತದು ಒರ್ಂಬ ವರ್ಷ ಆಂಡತ ದೇಶಡು ಓಲೋಲು ಉಗ್ರಗಾಮಿ ಕಾರ್ಯ ನಡತೊಂದುಂಡಾಯಿನ ಪತ್ತಡ್ದಿವಾಡಂದು ಆರ್ಪಂಡೆರ ನೈತಿಕ ಪೊಲೀಸ್ ಕಿರಿ ಮಲ್ಪರೆ ಕಾನೂನುಡು ಅವಕಾಶ ಇಜ್ಜಿ ಮುಖ್ಯಮಂತ್ರಿ ಬೊಮ್ಮಾಯಿಂದೆ ಉಮೇದು ಕೊರ್ಪನ ಪಾತರ ಪನೊಂದುಲ್ಲೇರ ಮುಲ್ಪ ಏಳೆನ್ಮ ಕೇಸ್ ಆದಿತ್ತದು ಇಂದೇಕ ತಾನು ಇರೋದ ಮಲ್ಪೆ ಏರ ತಪ್ಪು ಮಲ್ತಿದರ ಕಾನೂನು ಎಡ್ಡೆ ವ್ಯವಸ್ಥೆ ಕಾತುನ್ನದಿಟ್ಟಿಡು ಅಕ್ಲಿನ ಮಿತ್ ಕ್ರಮದತ್ತು ನಡಂದು ಸಿದ್ದರಾಮಯ್ಯರು ಪಂಡೆರ ನೈತಿಕ ಪೊಲೀಸ್ಗಿರಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಚೀಫ್ ಮಿನಿಸ್ಟರ್ ಅದನ್ನು ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಐ ಆಮ್ ಟೋಲ್ಡ್ ಸಿನ್ಸ್ 2 months ಸುಮಾರು 7-8 ನೈತಿಕಗಿರಿ ಈ ಥರದ ಇನ್ಸಿಡೆಂಟ್ಗಳೆಲ್ಲ ಆಗಿದಾವಂತೆ. ಇದನ್ನು ನಾನು ಕಂಡಮ್ ಮಾಡ್ತೇನೆ. ಬಟ್ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಯಾರು ನೈತಿಕ ಪೊಲೀಸ್ಗಿರಿ ಮಾಡ್ತಾರೆ ಅವ್ರ ಮೇಲೆ ಕಠಿಣವಾದ ತಗೋಬೇಕು. ಕಾನೂನಲ್ಲಿ ಎಲ್ಲಿದೆ ಆ ಥರ ಮಾಡಲಿಕ್ಕೆ? ಚೀಫ್ ಮಿನಿಸ್ಟ್ರು ಹೇಳಿದ್ರು ಅಂತ ಹೇಳಿ ಚೀಫ್ ಮಿನಿಸ್ಟ್ರಿಗೆ ಕಾನೂನು ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಕಾನ್ಸ್ಟಿಟ್ಯೂಷನಲ್ಲಾಗ್ರಿ ಇಂಡಿಯನ್ ಪೀನಲ್ ಕೋಡಲ್ಲಾಗ್ರಿ ಎಲ್ಲರೂ ಇದೆಯಾ, ಅವಕಾಶ ಇದೆಯಾ? ಹಂಗೆ ಪೊಲೀಸ್ನವ್ರು ಇರೋದು ಯಾಕೆ ಮತ್ತೆ ಹಾಗಾದ್ರೆ? ಪೊಲೀಸ್ನವ್ರು ಇಟ್ಕೊಂಡಿರೋದು ಯಾಕೆ? ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೋಸ್ಕರವಾಗಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೋಸ್ಕರವಾಗಿ. ಗೊತ್ತಾಯ್ತಲ್ಲ? ಅನಗತ್ಯವಾಗಿ ಅವರು ಬೇರೆಯವರು ಇಂಟರ್ಫಿಯರ್ ಆಗಿದೆಯಲ್ಲ, ಕಾನೂನಿನ ಸುವ್ಯವಸ್ಥೆಯಲ್ಲಿ ಇಂಟರ್ಫಿಯರ್ ಆಗಿದೆಯಲ್ಲ, ಈಸ್ ಹೈಲಿ ಕಂಡೆಮ್ನಬಲ್. ದಿ ಗೌರ್ಮೆಂಟ್ ಶುಡ್ ನಾಟ್ ಅಲೌ. ಗೊತ್ತಾಯ್ತಲ್ಲ? ಆ ಚೀಫ್ ಮಿನಿಸ್ಟರ್ ಎನ್ಕರೇಜ್ ಮಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ? ಹಾಂ, ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರ್ತದೆ ಅಂತಂದರೆ ವಾಟ್ ಡಸ್ ಇಟ್ ಮೀನ್? ಕೊಲೆ ಮಾಡಿದ್ರೆ ಇನ್ನೊಬ್ಬರು ಕೊಲೆ ಮಾಡಬೇಕು ಅಂತ ಇದೆಯಾ? ಬಿಜೆಪಿಯವರು ಅವ್ರಿಗೆ ಬೇಕಾಗಿರೋದು ಇಂಥವೇ ಅಲ್ಲ. ಅಧ್ಯಕ್ಷರು ಏನು ಹೇಳಿದ್ದಾರೆ? ಅವರು ಆ ಕುಕ್ಕರ್ ಬ್ಲಾಸ್ಟರ್ ಇದೆಯಲ್ಲ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ರಾಜಕೀಯಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಟೆರರಿಸಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರಾ? ಹೇಳಿದ್ದಾರೆ ಅಂದರೆ ಹೆಂಗೆ? ಬಿಜೆಪಿಯವರು ಅದನ್ನು ಅವ್ರಿಗೆ ಅನುಕೂಲ ತಕ್ಕಂತೆ ಇಂಟರ್ಪ್ರಿಟ್ ಮಾಡಿ ಜನಗಳ ಮುಂದೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರ ಮತ್ತಿಕ್ಕಿ ನೀವು ಅಧಿಕಾರ ಇದೆಯಲ್ಲ, ಈಗ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆಯಲ್ಲಪ್ಪ, ಹತ್ತಿಕ್ಕಿ ಅದನ್ನು 8 ವರ್ಷ 9 ವರ್ಷ ಆಯ್ತಾ ಬತ್ತಲ್ಲ, ಹತ್ತಿಕ್ಕಿ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಮಾಡ್ತಾರೆ ಅವನ್ನೆಲ್ಲ ಹತ್ತಿಕ್ಕಿ ನಿಮ್ಗಿರೋದಕ್ಕೆ ಅಧಿಕಾರ ಕೊಟ್ಟಿರೋದು ಯಾಕೆ ಬಂದೆ? ಜನ ಬರೀ ಜನಗಳನ್ನ ಪ್ರಚೋದನೆ ಮಾಡಿ ಭಾವನಾತ್ಮಕವಾದ ವಿಚಾರಗಳನ್ನ ಜನರ ಮುಂದೆ ಇಡ್ತಕ್ಕಲ್ಲ, ಅದಕ್ಕೋಸ್ಕರ ಅಲ್ಲ ಅಧಿಕಾರ ಕೊಟ್ಟಿರೋದು. ಗೊತ್ತಾಯ್ತಾ? ಇಂಥವೆಲ್ಲ ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಹತ್ತಿಕ್ಲಿಕ್ಕೋಸ್ಕರ. ಬಂಟ್ವಾಳ ತಾಲೂಕು ಕಳ್ಳಿಗೆ ಗ್ರಾಮದ ದೇವಂದ ಬೊಟ್ಟುಡು ಓಡುದ ಇಲ್ಲುವಂಜೇಕ ಶುಕ್ರವಾರ ರಾತ್ರಿ ಸೂಪತದಂಡ ಪಾಕ ಸುತ್ತಲು ಪೊತದು 5 ಲಕ್ಷ ಹೆಚ್ಚ ನಷ್ಟ ಅಂದು ಅಂದಾಜಿ ಮಲ್ತದೇರು. ಮಾಹಿತಿ ತೆಗೆದು ಜಾಗಿಗೆ ಬತ್ತಿನ ಅಗ್ನಿಶಾಮಕದಕ್ಲು ಸೂತಕ್ಕೇರ ಪುನೇರು.
ಬಂಟ್ವಾಳ ತಾಲೂಕು ಕಳ್ಳಿಗೆ ಗ್ರಾಮದ ದೇವಂದ ಬುಟ್ಟುಡು ಓಡುದ ಇಲ್ಲುವಂಜೇಕ ಸೂಪತ್ತದ ಪಾಕ ಸುತ್ತಲು ಪೊತ್ತದು ಲಕ್ಷಗಟ್ಟಲೆ ರೂಪಾಯಿದಾತ ನಷ್ಟ ಆತಂಡ. ದೇವಂದ ಬುಟ್ಟುದ ಸುಂದರಿ ಶುಭ ಆನಂದ ಭಂಜನ್ ಪನ್ಪನಕ್ಲ ಇಲ್ಲಗ ಶುಕ್ರವಾರ ರಾತ್ರಿ 10 ಗಂಟೆದ ಪೊರ್ತು ಸೂಪತ್ತದಂಡ. ಶಾರ್ಟ್ ಸರ್ಕ್ಯೂಟಡು ಸೂಪತ್ಯರೆ ಕಾರಣ ಅಂದ ಸಂಶಯ ಉಂಡಾತಂಡ. ಆಜಿ ಲಕ್ಷೋರ್ದುಲ ಹೆಚ್ಚ ನಷ್ಟ ಅಂದ ಅಂದಾಜಿ ಮಲ್ದೇರ. ಮಾಹಿತಿ ತಿಕ್ಕದ ಜಾಗಿಗೆ ಬತ್ತಿನ ಅಗ್ನಿಶಾಮಕದಕ್ಲು ಸೂತಕ್ಕಾಯರ ಪುಣೆಯರ. ಉತ್ತರ ಕರ್ನಾಟಕ ಹೊಸ ರಾಜ್ಯ ಆಪುಂಡು ಐಕ್ ನಮ್ಮ ವಿಜಯನಗರ ರಾಜಧಾನಿ ಆಪುಂಡೊಂದು ತಾನು ಪಂತಿನ ಉತ್ತರ ಕರ್ನಾಟಕದ ಬಿಜೆಪಿ ವಾವಾ ಜಿಲ್ಲೆಡು ಉಪ್ಪುಂಡ ಅವು ಪಕ್ಷಗೂ ರಾಜಧಾನಿ ಆಪುಂಡು ಪಂದಿತ್ತೆ ಮಾಧ್ಯಮದಕ್ಲು ಎನ್ನ ಪಾತ್ರನ್ನು ಸರಿ ಮಲ್ತನೊಡೊಂದು ರಾಜ್ಯದ ತಿರ್ಗಾಟ ಉದ್ಯಮ ಮಂತ್ರಿ ಆನಂದ ಸಿಂಗ್ ಪಂತೆರ ಆರು ಬೆಳ್ತಂಗಡಿಡ ಸುದ್ದಿ ಮಾಧ್ಯಮದಕ್ಲಿಡ ಪಾತಿರಿಯರು. ಉತ್ತರ ಕರ್ನಾಟಕ ಬೇತೆನೆ ರಾಜ್ಯ ಅಂಡ ವಿಜಯನಗರ ಜಿಲ್ಲೆ ರಾಜಧಾನಿ ಆಪುನ ಸಾಧ್ಯತೆ ಉಂಡೊಂದು ರಾಜ್ಯದ ತಿರ್ಗಾಟ ಉದ್ಯಮ ಮಂತ್ರಿ ಆನಂದ್ ಸಿಂಗ್ ಈ ತುಂಬು ಅಭಿಪ್ರಾಯ ತಿರಿಪಾದಿತ್ತದು ಎಂದಕ್ಕೆ ಕನ್ನಡ ಪರ ಸಂಘಟನೆಲು ಭಾರಿಯವರ ತೋಜಾದಿತ್ತ. ಈ ಓದಂಟದ ಬೆರಿಕೆ ಬೆಳ್ತಂಗಡಿಗೆ ಬತ್ತಿನ ತಿರ್ಗಾಟ ಉದ್ಯಮ ಮಂತ್ರಿ ಆನಂದ್ ಸಿಂಗ್ ಇತ್ತೆ ಎನ್ನ ಪಾತಿರನು ತಪ್ಪಾದ ಅರ್ಥ ಮಲ್ತೊಂದಿರಂದು ಪಂಡಿರ. ಮಾಧ್ಯಮಗಾರ ಈ ಬಗೆಟ ಅಭಿಪ್ರಾಯ ತಿರಿಪಾದ ಮಾಧ್ಯಮದ ದೋಸ್ತಿಲೆ ಎನ್ನ ಪಾತಿರನು ಸರಿ ಮಲ್ತನೋಡಾಪುಂಡು ಉತ್ತರ ಕರ್ನಾಟಕ ಹೊಸ ರಾಜ್ಯ ಆಪುಂಡು ಐಕ್ ನಮ್ಮ ವಿಜಯನಗರ ರಾಜಧಾನಿ ಆಪುಂಡು ತಾನು ಪಂತಿನ ಹೊತ್ತು ಉತ್ತರ ಕರ್ನಾಟಕದ ಬಿಜೆಪಿ ವಾವಾ ಜಿಲ್ಲೆಡುಪ್ಪುಂಡ ಅವು ಪಕ್ಷಗೂ ರಾಜಧಾನಿ ಆಪುಣೊಂದು ಪಂದಿತ್ತೆ ದಾಯಪಂಡ ಜಿಲ್ಲಾ ಕೇಂದ್ರ ಓವು ಆವಡುಂದಾಂಡ ರಾಯಚೂರು ಕಲಬುರಗಿ ಬೀದರ್ ಬಳ್ಳಾರಿ ಬಕ ಹೊಸಪೇಟೆ ಉತ್ತರ ಕರ್ನಾಟಕ ಪಂಡ ಕಲ್ಯಾಣ ಕರ್ನಾಟಕಗೂ ನಮ್ಮ ವಿಜಯನಗರ ಕ್ಷೇತ್ರ ರಾಜಧಾನಿ ಆಪುಣೊಂದು ಪಂತಿನವು ಬೇತಿನಿ ರಾಜ್ಯ ಆಪುಣ ಪನ್ಪನೇನ ದಯತೀತ ಮಾಧ್ಯಮ ದೋಸ್ತಿಲು ಸರಿ ಮಲ್ಪುಣೊಂದು ಭಿನ್ನೈತನ್ವೆ ಎಂದು ಮಂತ್ರಿ ಆನಂದ್ ಸಿಂಗ್ ಪಂಡೇರ. ನಾನು ಹೇಳಿರೋದು ಉತ್ತರ ಕರ್ನಾಟಕ ಹೊಸ ರಾಜ್ಯ ಆಗುತ್ತೆ, ಅದಕ್ಕೆ ನಮ್ಮ ವಿಜಯನಗರ ರಾಜಧಾನಿ ಆಗುತ್ತೆ ಅಂತ ಹೇಳಿರೋದು. ಅದರಲ್ಲಿ ಆ ಥರ ನಾನು ಹೇಳಿಲ್ಲ. ನಾನು ಚೆಕ್ ಮಾಡಿದೆ. ನಾನೇನು ಹೇಳಿದೆ, ಈ ಭಾಗದ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ BJP ಯಾವ್ಯಾವ ಜಿಲ್ಲೆಗಳಲ್ಲಿರುತ್ತೆ ನಮ್ಮ ಪಕ್ಷಕ್ಕೆ ಇದು ರಾಜಧಾನಿ ಆಗುತ್ತೆ. ಯಾಕಂದರೆ ಜಿಲ್ಲಾ ಕೇಂದ್ರ ಯಾವುದಾಗಬೇಕು ಅಂದರೆ ರಾಯಚೂರು, ಗುಲ್ಬರ್ಗ, ಬೀದರು, ನಮ್ಮ ಬಳ್ಳಾರಿ, ಹೊಸಪೇಟೆ, ಇದು ಉತ್ತರ ಕರ್ನಾಟಕ. ಆದರೆ ನಮ್ಮದು ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ವಿಜಯನಗರ ಕ್ಷೇತ್ರ ಬಂದು ರಾಜಧಾನಿ ಆಗುತ್ತೆ ಅಂಥೇಳಿ ಆ ಒಂದು ಇದರಲ್ಲಿ ಹೇಳಿರೋದು. ಪ್ರತ್ಯೇಕ ರಾಜ್ಯ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಸರಿಪಡಿಸ್ಕೋಬೇಕು ಅನ್ನೋದನ್ನು ನಾನು ಮನವಿ ಮಾಡ್ತೀನಿ. ಜೋಕುಲು ಕಲ್ಪನೆತ ಒಟ್ಟುಗು ಪಾಠ ಅತ್ತಾಂದಿನ ಕಾರ್ಯೊಡ್ಲ ಇತ್ತೊಂದು ಎಡ್ಡೆ ಜನ ಅವಡೊಂದು ಕಂಕನಾಡಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆದ ಡಾಕ್ಟರ್ ಜೋಸ್ಟಲ್ ಪಿಂಟೋ ಪಂತೆರ ಕುಡ್ಲದ ಸೆಂಟ್ ಅಲೋಷಿಯಸ್ ಕಾಲೇಜದ ಹಿರಿಯ ಪ್ರಾಥಮಿಕ ಶಾಲೆದ ವರ್ಷದಲ್ಲಿ ಸಿಡುಮಲ್ಲ ಭಿನ್ನರಾದ ಆರು ಪಾತಿರಿಯರು. ಕುಡ್ಲದ ಸೆಂಟ್ ಅಲೋಷಿಯಸ್ ಕಾಲೇಜ್ ಹಿರಿಯ ಪ್ರಾಥಮಿಕ ಶಾಲೆದ ವರ್ಷದಲ್ಲಿ ಶುಕ್ರವಾರ ನಡೆತಂಡ. ಶಾಲೆದ ಮುಖ್ಯೋಪಾಧ್ಯಾಯರು ಜೋಸಿಟಾ ಐವೀರಾನೋರನ್ನ ಎತ್ಕೊಂಡಿರ. ಶಾಲೆದ ಪರ ವಿದ್ಯಾರ್ಥಿ ಬಕ ಕಂಕನಾಡಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜದ ಹೃದಯ ಸಿಕ್ ಬಗೆಟ್ ಎಡೆಯನ ತಿರಿದಿನ ಡಾಕ್ಟರ್ ಜೋಸ್ಟಲ್ ಪಿಂಟೋ ಮಲ್ಲಭಿನರಾದ ಪಾಲ್ದೆತ್ತೊಂಡಿರ. ಸೆಂಟ್ ಅಲೋಷಿಯಸ್ ಬರವು ಸಂಸ್ಥೆಲನ ರೆಕ್ಟರ್ ಗುರುಕುಲ ಮೆಲ್ವಿನ್ ಜೋಸೆಫ್ ಪಿಂಟೋ ಗುರುಕಾರ್ಮೆ ವಹಿಸ್ತಿದ್ದರ. ಶಾಲೆದ ಸಂಚಾಲಕರು ಗುರುಕುಲ ಜೆರಾಲ್ಡ್ ಫುಟಾಡೋ, ವರ್ಷದಲ್ಲಿ ಸಂಚಾಲಕರ ಲಿಯಾ ಡಿಸೋಜಾ, ಚೈತ್ರ ಆರ್ಕಿಣಿ, ಅಶ್ವಿನಿ ಏಕೆ ಈ ಪೊರ್ತುಡಿತ್ತರ. ಬೇತೆ ಬೇತೆ ಪಂತಲಿಡ್ ಗೆಂದಿನಕ್ಲೆಗ್ ಬಕ ಕಲ್ಪನಾ ಬಿಡ್ಸೆರ್ ಜೋಕ್ಲೆಗ್ ಮಲ್ಲಬಿನ್ಯರ ಡಾಕ್ಟರ್ ಜೋಸ್ಟಲ್ ಪಿಂಟೋ ಇನಾಮ್ಲಿನ್ ಪಟ್ಟಿಯರ. ಜೋಸ್ಟಲ್ ಪಿಂಟೋ ಪಾತಿಡ್ದು ಈ ಸಂಸ್ಥೆಡಾರನ ಬರವು ಕಲ್ಪದ ನುಕ್ಲೆನ ನೆಂಪು ಮಲ್ತೊಂದು ಮುಲ್ಪದ ಶಿಸ್ತದ ಎಡ್ಡೆ ಬರೆ ಹೊಡೆದಾದ್ರ ತಾನು ಈ ಮಟ್ಟುಗು ಮುಟ್ಟರೆ ಸಾಧ್ಯ ಅಂಡ್ ಜೋಕುಲು ಕಲ್ಪನೆ ಒಟ್ಟುಗು ಪಾಠ ಅತ್ತಾಂದಿನ ಕಾರ್ಯೊಡ್ಲ ಇತ್ತೊಂದು ಎಡ್ಡೆ ಜನ ಅವಡೊಂದು ಪಂಡ್ಯರ. ಅಖೀರಿಗೆ ಶಾಲೆದ ಜೋಕ್ಲೆಡ್ ಮನಸ್ಸುಗೂ ಉಲ್ಲಾಸದ ಸಾಂಸ್ಕೃತಿಕ ಕಾರ್ಯಕ್ರಮಲು ಮೂಡ್ದು ಬತ್ತಂಡ. ಬಂಟ್ವಾಳ ತಾಲೂಕು ಎಲಿಯನ ನಡುಗೂಡು ಬೊಕ ಬೆಳ್ತಂಗಡಿ ತಾಲೂಕುದ ಆರಂಬೋಡಿ ಗ್ರಾಮದ ಗಡಿಜಾಗಿಡುಪ್ಪುನ ಹೊಕ್ಕಾಡಿಗೋಳಿ ಮಹಿಷ ಮರ್ದಿನಿ ಕಂಬುಲ ಸಮಿತಿದ ನೆಲೆಟ್ ವೀರ ವಿಕ್ರಮ ಜೋಡುಕೆರೆ ಕಂಬಳ ಶನಿವಾರ ಹೊಕ್ಕಾಡಿಗೋಳಿಡ್ ನಡತೊಂದುಂಡು.
ಬಂಟ್ವಾಳ ತಾಲೂಕು ಎಲಿಯ ನಡುಗೋಡು ಬೊಕ್ಕ ಬೆಳ್ತಂಗಡಿ ತಾಲೂಕುದ ಅರಂಬೋಡಿ ಗ್ರಾಮದ ಗಡಿ ಜಾಗಿಡುಪ್ಪುನ ಹೊಕ್ಕಾಡಿಗೋಳಿ ಮಹಿಷಮರ್ದಿನಿ ಕಂಬಳ ಸಮಿತಿದ ನಿಲೆಟ್ ವೀರ ವಿಕ್ರಮ ಜೋಡುಕೆರೆ ಕಂಬಳ ಶನಿವಾರ ಹೊಕ್ಕಾಡಿಗೋಳಿಡ್ ನಡ್ತೊಂದುಂಡು. ಕಾಂಡೆ ಕಂಬುಲದ ಕಂಡುಗು ಶ್ರೀ ಕ್ಷೇತ್ರ ಪೂಂಜಾದ ಹಸ್ರಣ್ಣ ಕೃಷ್ಣ ಪ್ರಸಾದ ಆಚಾರ್ಯ ತುಡರ ಬುಲ್ಪು ಬತ್ತಾದ ತಾರೈದರ್ತದ ವೀರ ವಿಕ್ರಮ ಜೋಡುಕೆರೆ ಕಂಬಳ ಉದಿಪನ ಮಲ್ತೆರ. ಉದಿಪನ ಸಭಾಲಿಸಿದ ಆಚಾರ್ಯರ ಆಶೀರ್ವಚನ ಕೊಡ್ದು ಕಂಬುಲ ಸಮಿತಿದ ಎಡ್ಡ ಕಾರ್ಯಾಲಯ ಮೆಚ್ಚುಗೆ ತೆರಿಪಾಯರ. ಡಾಕ್ಟರ್ ಸುದೀಪ್ ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರ್ಯರ ಗೊಂಡ್ಯಾರ ಸಂಜೀವ ಶೆಟ್ಟಿ, ಪ್ರಭಾಕರ ಪ್ರಭು, ರಶ್ಮಿತಾ ಶೆಟ್ಟಿ, ಸಂದೇಶ್ ಶೆಟ್ಟಿ ಪಡುಂಬ, ಸಂದೀಪ್ ಶೆಟ್ಟಿ, ವಕೀಲರ ಸುರೇಶ್ ಶೆಟ್ಟಿ ಪಾಲ್ಗೊಂಡರ. ಪೂಂಜಾ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರ ರತ್ನಕುಮಾರ ಚೌಟ ಗುರ್ಕಾರ್ಮೆ ವಹಿಸುತ್ತಿದ್ದರು. ಸಿದ್ದಕಟ್ಟೆದ ಡಾಕ್ಟರ್ ಸುದೀಪ್ ಜೈನ್, ವ್ಯವಸಾಯಿಕ ಸಹಕಾರಿ ಸಂಘದ ಗುರ್ಕಾರ್ಯರ ಪ್ರಭಾಕರ ಪ್ರಭು, ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ತುಂಗಪ್ಪ ಬಂಗೇರ, ಅರಂಬೋಡಿ ಗ್ರಾಮ ಪಂಚಾಯತ್ದ ದುಂಬುದ ಗುರ್ಕಾರ್ಯರ ಜಗತ್ಪಾಲ ಶೆಟ್ಟಿ ಉಮನುಟ್ಟು, ಕುಕ್ಕಿಪಾಡಿ ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರ ಯೋಗೀಶ್ ಆಚಾರ್ಯ, ಕಂಬಳ ಸಮಿತಿ ಮರ್ಯಾದೆ ಗುರ್ಕಾರ್ಯರ ಸಂಜೀವ ಶೆಟ್ಟಿ ಗುಂಡ್ಯಾರ, ಗುರ್ಕಾರ್ಯರ ನೋಣಲ್ ಗುತ್ತು ರಶ್ಮಿತ್ ಶೆಟ್ಟಿ ಕೈತ್ರೋಡಿ, ಮರ್ಯಾದೆ ಸಲಹೆಗಾರರ ಬಾಬು ರಾಜೇಂದ್ರ ಶೆಟ್ಟಿ ಅಜ್ಜಾಡಿ, ಬೊಕ ವಕೀಲರು ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಮಂಜಿಲ, ಪ್ರಧಾನ ಸಂಚಾಲಕರ ರಾಜೇಶ್ ಶೆಟ್ಟಿ ಕೊನರೊಟ್ಟು, ಕೋಶಾಧಿಕಾರಿ ಹರೀಶ್ ಹಿಂಗಾಣಿ, ಕಾರ್ಯಂತಿರು ಪುಷ್ಪರಾಜ ಜೈನ್ ನಡಿಯೋಡಿ, ಸಂಘಟನಾ ಕಾರ್ಯಂತಿರು ಹರಿಪ್ರಸಾದ ಶೆಟ್ಟಿ ಕುರುಡಾಡಿ ಪಾಲ್ಗೊಂಡಿರ. ಪ್ರಚಾರ ಸಮಿತಿ ಸಂಚಾಲಕರ ಮೋಹನ್ ಕೆ ಶ್ರೀ ಅನ್ಬಕ ದಿನೇಶ್ ಸ್ವರ್ಣರಾಯಿ ಕಾರ್ಯಕ್ರಮ ಸುಧಾರ್ತಿರ. ಪುಗ್ಗೆಲಗು ಕೊಡ್ದು ಬೇಲೆನ ಮಾತ ಮಲ್ಪಣಿ ಮಾತ ಮಲ್ತೊಂದುಲ್ಲೇರು ಒಂಜಿ ಎಡ್ಡೆವಾಯಿನ ಒಂಜಿ ಬೆಳವಣಿಗೆ ದಾಯನ ಬಂಡ ಈ ಆಧುನಿಕ ಕಾಲಡು ಏತೇತೋ ಪೊರ್ಲುದ ಕಲೆಕುಲು ಪೊರ್ಲುದ ಕ್ರೀಡೆಗಳು ಮಾತ ಅವನತಿನ ಮಾತ ಒಂದುದು ಅವು ಮಾತ ಬರಿಕುವ ಒಂದುಂಡು ಅಂಡ ಈ ಕಂಬಳ ಕ್ರೀಡೆ ವರಿಯೋಡು ಕಂಬಳನ ನಮ್ಮ ನನಾಥ ಸಮಯ ಮಲ್ಪಣಂಚ ಆವಡೊಂದು ಪಂಪಣ ಒಂಜಿ ಸಂಕಲ್ಪದಿಯೊಂದು ಈ ಉಡುಪಿ ಜಿಲ್ಲೆದಕಲು ದಕ್ಷಿಣ ಕನ್ನಡ ಜಿಲ್ಲೆದಕಲು ಅಂಜನೆ ಕಾಸರಗೋಡ್ದ ಜಿಲ್ಲೆದಕಲು ಮಾತ ಈ ಪರಿಸರ ಇತ್ತಿನ ಐಕೊಂಜಿ ಒಂಜಿ ಕಾಯಕಲ್ಪನ ಕೊರೊಂದು ಈ ಕಂಬಳದ ದುಂಬುಡ್ದು ಇತ್ತೆಗೆ ಕಾಲಗೂ ಸರಿಯಾದ ಕಂಬಳನ ಮಾತ ನಡಪ ಒಂದು ಅವೇನ ಮಾತ ನಡಪ ಒಂದುಲ್ಲಾರೆ ನಿಜವಾದ ನಮ್ಮೊಂಜಿ ಮಾತೆಲ್ಲ ಮೆಚ್ಚುಣ ವಿಚಾರ ಈ ವಿಶೇಷವಾದ ಜವನೇರ್ ಮಾತಂದಕ್ಕೆ ಮಾತ ವಿಶೇಷವಾಯಿನ ಒಂಜಿ ಸಹಕಾರ ಮಾತ ಕೊರೊಂದು ಬೇಲೆನ ಮಾತ ಮಲ್ತೊಂದುಲ್ಲೇರು ಒಂದು ಉತ್ತಮವಾಯಿನ ಬೆಳವಣಿಗೆ ಇಂಚಿನ ಬೇಲೆನೆ ನಮ್ಮ ಮಾತ ಮಲ್ಪೊಂದಿಪ್ಪಡು. ಒಡಿಪು ತಾಲೂಕುದ ಶ್ರೀ ಕುಲಮಹಾಶ್ರೀ ಅಮ್ಮನವರ ದೇವಸ್ಥಾನ ಬೆಣ್ಣೆಕುದ್ರು ಬಾರ್ಕೂರು ಮುಲ್ಪ ವರ್ಷದ ಜಾತ್ರೆ ಸಂಕ್ರಾಂತಿಗೂ ಶುರುವಾದ ಬರ್ಪುನ ಅಂಗಾರೆ ಮುಟ್ಟ ನಡೆತೊಂದುಂಡು. ಶುಕ್ರವಾರ ಸುರೂತ ದಿನ ಭಕ್ತರೆಡ್ದ ಮೆರವಣಿಗೆ ದೇವೇರ್ನ ಉಚ್ಚೆಯ ಮಹಾಪೂಜೆ ಗೆಂಡ ಸೇವೆ ಅಟ್ಟಣೆ ಆದಿತ್ತಂಡು. ಒಡಿಪು ತಾಲೂಕು ಬಾರ್ಕೂರುದ ಬೆಣ್ಣೆಕುದ್ರು ಶ್ರೀ ಕುಲಮಹಾಶ್ರೀ ಅಮ್ಮನವರ ದೇವಸ್ಥಾನ ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದಕ್ಲೆಗ್ ಪುದರ್ಪೋಯಿ ಕಾರಣಿಕದ ದೇವಸ್ಥಾನ ಆದಿತ್ತದ ಇತ ವರ್ಷದ ಜಾತ್ರೆದ ಮಿನದನ ನಿಲೆ ಉಡ್ದುಂಡು. ಶುಕ್ರವಾರ ಸಂಕ್ರಾಂತಿಗೆ ಜಾತ್ರೆ ಶುರುವಾದಿತ್ತದ ಬರ್ಪುನ ಅಂಗಾರೆ ಮುಟ್ಟ ಒಟ್ಟು 5 ದಿನ ಉಚ್ಚಯ ನಡೆತೊಂದುಂಡು. ಸುರೂತ ದಿನ ಭಕ್ತರೆಡ್ದ ಮೆರವಣಿಗೆ ದೇವಸ್ಥಾನಕ್ಕೆ ಬತ್ತದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಲು ಶ್ರೀ ವೀರಭದ್ರ ದೇವಿರ ಶ್ರೀ ಕುಲಮಹಾಶ್ರೀ ಅಮ್ಮಗ ಉಚ್ಚಯ ಮಹಾಪೂಜೆ ನಡಪಾಯಿರ. ದರ್ಶನದ ಒಟ್ಟುಗು ಗೆಂಡ ಸೇವೆಲ ನಡೆತಂಡ ಭಕ್ತರ್ಲ ಗೆಂಡ ಸೇವೆಡ್ ಪಾಲ್ಗೊಂಡಿರ. ಉಚ್ಚಯದ ಪುರ್ತುಡು ಮೊಗವೀರ ಮಹಾಜನ ಸಂಘದ ಸಲಹೆಗಾರಿರ್ಬಕ ಕ್ಷೇತ್ರದ ಡಾಕ್ಟರ್ ಜಿ ಶಂಕರ್ ಪಾತ್ರದ 5 ದಿನದ ಕಾರ್ಯಕ್ರಮಲೆನ ಬಗೆಟ್ ಮಾಹಿತಿ ಕೊಡ್ದು ಶ್ರೀ ಕುಲಮಹಾಶ್ರೀ ಅಮ್ಮನ ಸರ್ವರೆಗ್ಲ ಅನುಗ್ರಹ ಮಲ್ಪಡಂದ ಬೈಕಿಯರ. ಊರು ಪರ ಊರ್ಲೆನ ಭಕ್ತರು ಸೇಸವಾದ ಮೊಗವೀರ ಸಮಾಜದಕ್ಲು ಪಾಲ್ದಿತ್ತೊಂದು ದೇವೇರ್ನ ಇಂಬು ನಟ್ಟೊಂಡಿರ.
ಬಹಳ ಸಂತೋಷ ಆಯ್ತು ನನಗೆ. ಯಾಕೆ ಕೇವಲ ಕಷ್ಟದಲ್ಲಿ ಮಾತ್ರ ದೇವರನ್ನು ಕಾಣುವುದಲ್ಲ, ನನ್ನ ಇಷ್ಟದಲ್ಲಿಯೋ ತನ್ನ ಸುಮನಸ ಭಯದಲ್ಲಿ ನಾನು ಲೋಕಾಧೀಶ, ಈಶತಾನಂದೆಂಬ ಅಹಂಕಾರ, ಹೋಗಲೇಬೇಕು ಎನ್ನುವಂತಹ ಮಮತೆಯ ಪಾಶ ನನ್ನನ್ನ ಪ್ರಾಚೀನ ಬರಿಯತ್ತ ಸೆಳೆಯುತ್ತಾ ಇದೆ. ಮನುಷ್ಯರದ್ದು ಅದನ್ನ ಕೋಟಿ ತೀರ್ಥದಲ್ಲಿ ಹಾಕೋ ಕ್ರಮ ಉಂಟು, ಗೊತ್ತುಂಟ? ಕರ್ನಾಟಕ ಸರ್ಕಾರದ ತಿರ್ಗಾಟ ಉದ್ಯಮ ಪರಿಸರ ಬೊಕ ಜೀವಿಶಾಸ್ತ್ರ ಮಂತ್ರಿ ಅಂಚನೆ ಕೊಪ್ಪಳ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದುಪುನ ಆನಂದ ಸಿಂಗ್ ಬೆಳ್ತಂಗಡಿಡ್ ಭೇಟಿ ಕೊಡ್ದಿತ್ತಿದ ಬಿಜೆಪಿ ಮಂಡಲದ ನಿಲೆಟ್ ಧರ್ಮಸ್ಥಳಟುವರೆಗೆ ತಮ್ಮನದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೇರು. ಕರ್ನಾಟಕ ಸರ್ಕಾರದ ತಿರ್ಗಾಟ ಉದ್ಯಮ ಪರಿಸರ ಬೊಕ್ಕ ಜೀವಿಶಾಸ್ತ್ರ ಮಂತ್ರಿ ಅಂಚನೆ ಕೊಪ್ಪಳ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದುಪುನ ಆನಂದ್ ಸಿಂಗ್ ಬೆಳ್ತಂಗಡಿಗೆ ಭೇಟಿ ಕೊಡ್ತಿತ್ತದ ಬಿಜೆಪಿ ಮಂಡಲದ ನಿಲೆಟ್ ಧರ್ಮಸ್ಥಳಟುವರೆಗೆ ತಮ್ಮನದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೇರು. ಬಿಜೆಪಿ ಮಂಡಲ ಗುರು ಕಾರ್ಯರ ಜಯಂತ ಕೋಟ್ಯಾನ್ ಎತ್ಕೊಂಡಿರ ಸಹಕಾರಿ ಬ್ಯಾಂಕ್ ಸಭಾಂಗಣ ನಡತಿನ ಕಾರ್ಯಕ್ರಮಟು ಗುರುಕಾರ್ಮ ವಯಸ್ಸಿನ ಶಾಸಕರ ಹರೀಶ್ ಪುಂಜ ಪಾತಿರ್ದ ಅಭಿವೃದ್ಧಿಗೆ ಮಂತ್ರಿ ಆನಂದ ಸಿಂಗ್ ಕೊರ್ನ ಕೊಡಿಗೆಲನ ಬಗೆಟ್ ಮೆಚ್ಚುಗೆ ತೆರಿಪಾಯಿರ. ಮಂತ್ರಿಯರಿಗೆ ಬಿಜೆಪಿ ಮಂಡಲದ ನಿಲೆಟ್ ತಮ್ಮನದ ಮರ್ಯಾದೆ ಮಲ್ತೇರ. ಶಿಶಿಲದ ಶ್ರೀ ಶಿಶಿಲೇಶ್ವರ ದೇವಸ್ಥಾನದ ಆಡಳಿತ ಮಂಡಲದ ಕುಲ್ಲತ್ ಮಂತ್ರಿಯರಿಗೆ ತಮ್ಮನದ ಮರ್ಯಾದೆ ಮಲ್ತೇರ. ಮಂತ್ರಿ ಆನಂದ್ ಸಿಂಗ್ ಪಾತಿರ್ದ ಪುಣ್ಯಕ್ಷೇತ್ರ ಲೈನ ಧರ್ಮಸ್ಥಳ ಬೊಕ ಸುಬ್ರಹ್ಮಣ್ಯದ ಪವಿತ್ರ ಜಾಗೆಡ್ ತಮ್ಮನ ಪಡೆದ ಬಾರಿ ಸಂತೋಷ ಆತನಂದ ಮೆಚ್ಚುಗೆ ತೆರಿಪಾಯಿರ. ಇಡೀ ವಿಶ್ವದಲ್ಲೇ 2ನೇ ಸ್ಥಾನಕ್ಕೆ ಬರಬೇಕಂದ್ರೆ ಅದು ವಿಜಯನಗರ ಸಾಮ್ರಾಜ್ಯನೇ. ಮೊದಲನೆಯ ಸಾಮ್ರಾಜ್ಯ ರೋಮ್ ಅಂಥೇಳಿ ಇತಿಹಾಸದ ಪುಸ್ತಕದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಆ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಧರ್ಮಸ್ಥಳ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇಡೀ ಆ ಕಡೆ ಆಂಧ್ರ ಪ್ರದೇಶ, ಬಹಳಷ್ಟು ತಿರುಪತಿನೂ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರದೇಶಗಳು. ವಿಜಯನಗರ ಜಿಲ್ಲೆ ಮಾಡಬೇಕು ಅಂಥೇಳಿ ನಾನು ಇವತ್ತು ತೀರ್ಮಾನ ತಗೋಬೇಕು ಅಂತ ಇದ್ದೀನಿ ಅಂದಾಗ ಇಡೀ ಸಚಿವ ಸಂಪುಟ ಒಗ್ಗಟ್ಟಿನಿಂದ ಒಂದೇ ಧ್ವನಿಯಿಂದ ಎಸ್ ನಾವು ವಿಜಯನಗರ ಜಿಲ್ಲೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇದೆ ಅಂಥೇಳಿ ಆನಂದ ಸಿಂಗರ ನಮಗೆ ಸಿದ್ಧಾರ್ಥ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಒತ್ತುಗುರು ಕಾರ್ಯರ ಶ್ರೀನಿವಾಸರಾವ್, ಚೆನ್ನಕೇಶವ, ಕೊರಗಪ್ಪ ನಾಯ್ಕ, ಪುಷ್ಪಾವತಿ ಆರ್ ಶೆಟ್ಟಿ, ಗಣೇಶ್ ಗೌಡ, ಧನಲಕ್ಷ್ಮಿ ಜನಾರ್ದನ್ ಪಾಲ್ಗೊಂಡಿರು. ಕಾಂಗ್ರೆಸ್ ನಾಯಕಿ ರಾಹುಲ್ ಗಾಂಧಿಯರ್ನ ಭಾರತ್ ಜೋಡೋ ಪಾದಯಾತ್ರೆ ಶುಕ್ರವಾರ 9ನೇ ದಿನ ಮುಗಿದು ನಡೆದ ಅವರ ಪುತ್ತೂರು ಯುವ ಕಾಂಗ್ರೆಸ್ ತುಂಬಾಳ್ತೆಡ್ ಪುತ್ತೂರು ನಗರದ ಗಾಂಧಿ ಕಟ್ಟೆಡ್ ಸಂಭ್ರಮಾಚರಣೆ ನಡೆತಂಡ. ಕಾಂಗ್ರೆಸ್ ನಾಯಕಿ ರಾಹುಲ್ ಗಾಂಧಿಯರ್ನ ಭಾರತ್ ಜೋಡೋ ಪಾದಯಾತ್ರೆ ಶುಕ್ರವಾರ 9ನೇ ದಿನ ಮುಗಿತು ನಡೆದ ಅವರ ಪುತ್ತೂರು ಯುವ ಕಾಂಗ್ರೆಸ್ ತುಂಬಾಳ್ತೆಡ್ ಪುತ್ತೂರು ನಗರದ ಗಾಂಧಿ ಕಟ್ಟೆಡ್ ಸಂಭ್ರಮಾಚರಣೆ ನಡೆತಂಡ. ಪಕ್ಷದ ನಾಯಕರೇ ಪುತ್ತೂರು ಪಾತಿರ್ದ ರಾಹುಲ್ ಗಾಂಧಿಯರಿಗೆ ಬಿರಿಸಾಯ ತೆರಿಪಾಯರಗ ಅದು ಪುತ್ತೂರುಡ್ ಭಾರತ್ ಜೋಡೋ ಪಾದಯಾತ್ರೆದ ಸಂಭ್ರಮಾಚರಣೆ ಕುಲ್ಮಾಲ್ತೊಂದುಲ್ಲ. ಇತ್ತದ ದಿನಕಡಿ ಪಾದಯಾತ್ರೆಗೆ ದಿಂಜ ಅರ್ಥ ಉಂಡು ಒಂದು ಅಧಿಕಾರದ ಆಸೆಡ್ ಮಲ್ತಿನ ಒತ್ತು ದೇಶದ ಒಗ್ಗಟ್ಟಿಗಾದ ಮಲ್ತಿನ ಪಾದಯಾತ್ರೆ ಆದುಂಡು. ಇತ್ತೆ ಅಧಿಕಾರ ಪುನಃ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜನಕ್ಕೆ ಪೊಕ್ಕಡೆ ನಂಬಾದ ನಂಬಿಕೆಗೆ ಪೆಟ್ಟು ಪಾಡ್ದಂಡು ಇಂಚಿನ ಮಾತ ಎದುರಾದ ಈ ಪಾದಯಾತ್ರೆ ಮಲ್ತದಂಡು ನನದ ದಿನಕ್ಲೆಡ್ ಮಾತಾ ರಾಜ್ಯಲೆಡ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಪುಂಡು ವಿಶ್ವಾಸ ತೋಜಾಯಿರು. ನೆಹರೂರವರು ಒಂದು ಮಾತನ್ನ ಹೇಳ್ತಾರೆ, ಯಾವಾಗ ಒಬ್ಬ ಸಾಮಾನ್ಯ ಪ್ರಜೆ ಈ ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಾನೋ ಆಗ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಿಜವಾದ ಅರ್ಥ ಬರ್ತದೆ ಅಂತ ಹೇಳುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಪ್ರಸ್ತುತ ದಿನಗಳಲ್ಲಿ ಯಾರೂ ಕೂಡ ಈ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸುವ
ಪ್ರಶ್ನಿಸುವಂತಿಲ್ಲ, ರಾಜ್ಯ ಸರ್ಕಾರವನ್ನ ಪ್ರಶ್ನಿಸುವಂತಿಲ್ಲ. ಒಂದು ವೇಳೆ ಯಾರಾದರೂ ರಾಜ್ಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಈ ದೇಶದ ಪ್ರಧಾನಿಯ ವಿರುದ್ಧ ಧ್ವನಿಯನ್ನ ಎತ್ತಿದ್ರೆ ಅವರ ಧ್ವನಿಯನ್ನ ಅಡಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಭಾರತ್ ಜೋಡೋ ಯಾತ್ರೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕದ ಉಜಿರೆ ಪೆರ್ಲದ ಪಿರಾಕದ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನನು ಪಿರಪೊಸತು ಮಲ್ತದ ಕಟ್ಟೆರೆಗಾದ ಗ್ರಾಮದಕ್ಕಲು ದೈವಜ್ಞರೆಡ್ದು ಅಷ್ಟಮಂಗಳ ಪ್ರಶ್ನೆ ದೀನ ಪುರ್ತುಡು ಡಿಸೆಂಬರ್ 14 ದೇವಸ್ಥಾನದ ಸಾಕ್ಷಿ ಇತ್ತಿನ ಕೈತಲು ಮಣ್ಣದಡಿಟ್ಟು ಪಿರಾಕದ ಶಿವಲಿಂಗ ಒಂಜಿ ತೋಜಿದಂಡು. ಬೆಳ್ತಂಗಡಿ ತಾಲೂಕದ ಉಜಿರೆ ಪೆರ್ಲದ ಪಿರಾಕದ ಶ್ರೀಲಕ್ಷ್ಮೀ ಜನಾರ್ದನ ದೇವಸ್ಥಾನನು ಪಿರಪೊಸತು ಮಲ್ತ ಕಟ್ಟೆರೆಗಾದ ಗ್ರಾಮದಕ್ಲು ದೈವಜ್ಞರಡ ಅಷ್ಟಮಂಗಳ ಪ್ರಶ್ನೆ ದಿನ ಪೊರ್ತುಡು ಡಿಸೆಂಬರ್ 14 ದೇವಸ್ಥಾನದ ಸಾಕ್ಷಿ ಇತ್ತಿನ ಕೈತಲು ಮಣ್ಣದಡಿಟ್ಟು ಪಿರಾಕದ ಶಿವಲಿಂಗ ಒಂಜಿ ತೋಜಿದಂಡ. ಈ ದೇವಸ್ಥಾನಡು ಡಿಸೆಂಬರ್ 8 ಅಂಚನೆ 15-14 ದೈವಜ್ಞರೈನ ನೆಲ್ಲಿಯಾಡಿ ಶ್ರೀಧರ ಗೋರೆ ದುಂಬಾಳ್ತಿಡು ಅಷ್ಟಮಂಗಳ ಪ್ರಶ್ನೆ ನಡೆತಿತ್ತಂಡ. ಈ ಪೊರ್ತುಡು ಜಾಗದ ಸುತ್ತುಡು ಶಿವನ ಸಾನ್ನಿಧ್ಯ ಎತ್ತಿನಂಚ ತೋಜುಡೊಂದು ತಿರಿಪಾದಿತ್ಯರ. ಅಂಚನೆ ಆ ತಿರಿಪಾಯಿನ ಜಾಗೆಡು ಒಕ್ಕುನಗ ಮಣ್ಣದಡಿಟ್ಟು ಪಿರಾಕದ ಶಿವಲಿಂಗ ತೋಜಿದಂಡ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯರು ನಡತೊಂದಿತ್ತದ ಉಜಿರೆ ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರು ರವಿಕುಮಾರ್ ಗುರ್ಕಾರ್ಮಿಡ್ ಮೊಕ್ತೆಸರಿರ್ಬಕ ಕಾರ್ಯಂತರ ಕೃಷ್ಣ ಒಪ್ಪಂದಾಯ ಇತ್ತಿನ ಸಮಿತಿಯನ್ನು ಕಟ್ಟದಂಡ. ಅಷ್ಟಮಂಗಳ ಪ್ರಶ್ನೆದ ಪೊರ್ತುಡು ಶ್ರೀಧರ ಗೋರೆರನ ಒಟ್ಟುಗು ಕುಡ್ಲದ ಮಂಗಳದೇವಿ ದೇವಸ್ಥಾನದ ಪೂಜೆ ಮಲ್ಪನ ಗಣೇಶ ಐತಾಳ, ಶ್ರೀನಿಧಿ ಮಚ್ಚನಾಯ ಕಾರಿಂಜ ಪೂಜೆ ಮಲ್ಪನ ಅನಂತ ಇವ್ರತಾಯ ಇತ್ತೆರ. ಉಜಿರೆ ಗ್ರಾಮ ಪಂಚಾಯತ್ ತುಂಬದ ಗುರ್ಕಾರ್ಯರು ಶ್ರೀಧರ ಪೂಜಾರಿ, ಊರ್ದ ರಾಮಣ್ಣ ನಾಯ್ಕ, ಪಿಬಿ ಭೂಚ ನಾಯ್ಕ, ದಾಮೋದರ ಪ್ರವೀಣ್ ಕುಮಾರ್ ಪಾಲ್ಗೊಂಡಿರು. ಸಂಕ್ರಮಣ ದಿವಸ ಇವತ್ತು ಬೆಳಿಗ್ಗೆ ಪ್ರಶ್ನೆ ಪ್ರಾರಂಭ ಮಾಡುವಾಗ ಅವರು ಒಂದು ಎಲ್ಲ ಪ್ರಶ್ನೆಯ ವಿಮರ್ಶೆಯನ್ನು ಮಾಡ್ತಾ ಬರುವಾಗ ಇಂಥ ಕಡೆ ಒಂದು ದೇವಸ್ಥಾನದ ಎಡಭಾಗದಲ್ಲಿ ಶಿವಲಿಂಗ ಇದೆ ಅಂತ ಹೇಳಿದರು. ಹೇಳಿ ವಿಮರ್ಶೆ ಮಾಡ್ತಾ ಇರುವಾಗಲೇ ಅವರು ಹೇಳಿದರು ಅದನ್ನು ಅಗಿರಿಯಲ್ಲಿ ಇದೆ ಅಂತೇಳಿ. ನಮ್ಮ ಅಲ್ಲಿಯ ಕಾರ್ಯಕರ್ತರು, ಅಲ್ಲಿಯ ಊರಿನ ಜನರೆಲ್ಲ ಸೇರಿ ಅದನ್ನು ಅಗಿಯುವಾಗ ಅಲ್ಲಿ ಶಿವಲಿಂಗ ಸಿಕ್ಕಿದೆ. ಹಾಗಾಗಿ ಇವತ್ತು ಮಾಧ್ಯಮದವರು ಮತ್ತು ಎಲ್ಲ ಊರಿನ ಜನರು ಬಂದು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಮತ್ತು ಆ ದೇವಸ್ಥಾನಕ್ಕೆ ಸರಿಸುಮಾರು 1400 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಯಾರು ನೋಡಿದವರಲ್ಲ ಅಥವಾ ಅಲ್ಲಿ ನಡೆದಂಥ ಘಟನೆಯನ್ನು ಯಾರು ಕಣ್ಣಾರೆ ಕಂಡಿದ್ದಿಲ್ಲ. ಅಲ್ಲಿ ತುಂಬ ಪೊದೆಗಳು ತುಂಬಿ ಮರದ ಮಧ್ಯೆ ಇರುವಂಥದ್ದು. ಇವತ್ತು ನಾವು ದೈವಜ್ಞರ ಈ ಮೊರೆ ಹೋದಾಗ ಅವರು ಬಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಂಥ ಎಲ್ಲ ಏನೇನು ಅಲ್ಲಿ ಇತ್ತು, ಏನೇ ಇದೆ ಅಂತೇಳಿ ಎಲ್ಲ ಹೇಳುವಂಥದ್ದನ್ನು ಅವರು ವಿಮರ್ಶೆ ಮಾಡಿ ಹೇಳಿದ್ದಾರೆ. ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ಅದರಲ್ಲಿ ಇವತ್ತು ಸಿಕ್ಕಿದಂಥ ಒಂದು ಶಿವಲಿಂಗ ಮತ್ತು ಅಲ್ಲಿ ಇರುವಂಥ ದೈವ ಮತ್ತು ನಾಗ ದೇವರ ಬಣ ಕೂಡ ಇದೆ. ಸರಿಸುಮಾರು 1,500 ವರ್ಷಗಳ ಹಿಂದಿನದ್ದೇ ದೇವಸ್ಥಾನ ಅಂತ ಹೇಳಿ ಅದು ಕಂಡು ಬಂದದ್ದು ಇವತ್ತಿನ ನಮ್ಮ ಈ ಘಟನೆ. ಒಡಿಪು ಪೆರ್ಡೂರು ಕಡೆಟ್ ತೂಜಿದ ಸಾರ್ವಜನಿಕರನ್ನ ನಿದ್ರೆ ಇಜ್ಜಾಂದಿನಂಚ ಮಲ್ತಿದಿನ ಪೊಣ್ಣು ಚಿಟ್ಟೆಪೆಲಿ ಒಂಜಿ ಅಕೇರಿಗೆ ಕಾಡು ಇಲಾಖೆದ ಕುಲ್ದೀತಿನ ಗೂಡುಗು ಬುರ್ದುಂಡು. ಮೂಜಿದಿನೋಡ್ ತುಂಬು ಈ ಜಾಗಿಡ್ ಕಿನ್ನಿ ಚಿಟ್ಟೆಪೆಲಿ ಒಂಜೇನ್ ಪತ್ತದ ಬಚಾವ್ ಮಲ್ತದ ಕಾಡು ಅಧಿಕಾರ್ಲು ಕಾಡುಗ ಬುಡ್ದಿತ್ತೇರ. ಒಡಿಪುದ ಪೆರ್ಡೂರು ಕಡೆಟ್ ತೋಜಿದ ಸಾರ್ವಜನಿಕರಿಗೆ ನಿದ್ರೆ ಇಜ್ಜಾಂದಿನಂಚ ಮಲ್ತಿದಿನ ಪೊಣ್ಣು ಚಿಟ್ಟೆಪಲ್ಲಿ ಒಂಜಿ ಅಕಿರಿಗೆ ಕಾಡು ಇಲಾಖೆದ ಕ್ಲುದೀತಿನ ಗೂಡುಗು ಬುಡ್ದುಂಡು. ಮೂಜಿದಿನೊಡ್ದುಂಬು ಈಜಾಗಿಡ್ ಕಿನ್ನಿ ಚಿಟ್ಟೆಪಲ್ಲಿ ಒಂಜೇನ ಪತ್ತದ ಬಚಾವ್ ಮಲ್ತದ ಕಾಡು ಅಧಿಕಾರ್ಲು ಕಾಡುಗು ಬುಡ್ದಿತ್ತೇರ. ಪಿರ ಅವ್ಯೇ ಪರಿಸರಡು ಕಿನ್ನಿ ಚಿಟ್ಟೆಪೆಲಿನ ನಾಡೊಂದು ಅಪ್ಪೆ ಚಿಟ್ಟೆಪೆಲಿ ಬತ್ತದ ಜನಕ್ಲಿಗು ಪೋಡಿಗೆನ ಉಂಡು ಮಲ್ತದಿತ್ತಂಡ. ಅಕೇರಿಗೆ ಕಾಡು ಅಧಿಕಾರ್ಲು ದೀತಿನ ಗೂಡುಗು ಚಿಟ್ಟೆಪೆಲಿ ಬುಡ್ದುಂಡು. ಸಾರ್ವಜನಿಕರಿಗೆ ಸಮಾಧಾನ ತಂಡ ಕಾಡು ಇಲಾಖೆದಕ್ಲು ಜನಕ್ಲನ ಸಾಯುಡು ಈ ಕಾರ್ಯಾಚರಣೆ ನಡಪಾದ ಗೆಲ್ಮೆ ಪಡೆತೇರ. ಕಿನ್ನಿ ಚಿಟ್ಟೆಪಿಲಿನ ಬುಡ್ನವಲೆ ಅಪ್ಪೆ ಚಿಟ್ಟೆಪಿಲಿನ ಕಾಡುಗೆ ಬಿಡ್ತೇರ. ಸುಮ್ಮನೆ ಗಾಯ ಮಾಡಿದ್ರೆ ಆ ಕೋಳಿನೇ ಹಾಕ್ಲಿಕ್ಕಿದ್ದಂತ ಅದು ತಿನ್ನೋದಿಲ್ಲ. ಒಂದು 2 kg ಚಿಕನ್ ತಿಂತೀರ ಸರ್? ಅದನ್ನು ಹಾಕ್ಬೇಕು. ಆಕ್ಚುಲಿ ಅದು ಇದು ಹಾಕ್ಲಿಕ್ಕೆ ಅಲ್ಲಿ ಈ ಗ್ಯಾಪ್. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಮಡಿಕತ್ತಾಯ ಧೂಮಾವತಿ ಬಂಟ ದೇವಸ್ಥಾನದ ಮರಿಕಾಪು ಕಟ್ಟೆ ಬುಧವಾರ ಮೆಚ್ಚಿ ನೇಮ ಐತಾರ ನಡ್ಕೊಂಡು ಕಾಣೆ 10 ಗಂಟೆಗೆ ಮಡಿಕತ್ತಾಯ ನೇಮ ಬಯ್ಯ 5 ಗಂಟೆಗೆ ಜುಮಾದಿ ಬಂಟ ನೇಮ ನಡಪರೆ ಉಂಡೊಂದು ಪ್ರಕಟಣೆ ತೆರಿಪಾದೇರು.
ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು